ಮತ್ತು ಕೇದಾರ್ ಸರ್ ಮತ್ತು ಶ್ರೀನಿವಾಸ್ ಸರ್ ಬಂದಿದ್ರು ಅನ್ಸುತ್ತೆ. ಸೊ ಅಂಗವಿಕಲ ವ್ಯಕ್ತಿಗಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಯತ್ನ ಮಾಡ್ತೀನಿ ಅಂದರೆ ನಾವು ಫ್ರೀಯಾಗಿ ಅಂಗವಿಕಲರಿಗೆ ನಮ್ಮ ಇಂಡಿಯಾ ಫಾರ್ IAS ಅಲ್ಲಿ ಸೀಟ್ ಕೊಡ್ತೀನಿ ಅಂತ ಹೇಳಿದರು. ತಾವು ಹೇಗೆ 100 ಜನ ಕರ್ನಾಟಕದಿಂದ IAS ಆಫೀಸರ್ಸ್ ಆಗಬೇಕಂತ ಕನಸು ಕಾಣ್ತಿದ್ದೀರೋ, ನಾನು ನಿಮ್ಮ ಜೊತೆ ಆ ಕನಸಲ್ಲಿ ಇರ್ತೀನಿ. ಹಾಗೆ ಪ್ರತಿ ವರ್ಷ ಅಟ್ಲೀಸ್ಟ್ ಒಬ್ಬರು ಅಥವಾ ಇಬ್ಬರು ವಿಕಲಚೇತನರು ಕರ್ನಾಟಕದಿಂದ IAS ಆಫೀಸರ್ ಆಗಬೇಕು ಅನ್ನೋದು ನನ್ನ ಒಂದು ಕನಸು. While I congratulate all of you, also would like to congratulate Kedar sir and team and India for IAS team for producing such amazing students. So year on year, I wish and pray India for IAS to produce more students, and anybody from Karnataka will think of going to Hyderabad or Delhi to pursue their IAS. So they will all come to India for IAS. Thank you.